ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 41. ಮೈತ್ರೇಯ ಉವಾಚ ಏವಂ ಸಮುದಿತಸ್ಥೇನ ಕಪಿಲೇನ ಪ್ರಜಾಪತಿ ದಕ್ಷಿಣೀಕೃತ್ಯ ತಂಪ್ರಿತೋ ವನಂ ಏವ ಜಗಾಮಃ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಮೈತ್ರೇಯರು ನುಡಿದರು, ಮಾನವ ಸಮಾಜದ ಪ್ರಜಾಪತಿಯಾದ ಕರ್ದಮುನಿಯು ಮಗನಾದ ಕಪಿಲನ ಮಾತುಗಳನ್ನು ಪೂರ್ತಿಯಾಗಿ ಕೇಳಿದ ನಂತರ ಅವನಿಗೆ ಪ್ರದಕ್ಷಿಣೆ ಮಾಡಿದನು ಮತ್ತು ಉಳಿತಾದ ಪ್ರಶಾಂತ ಮನಸ್ಸಿನಿಂದ ಆ ಕೂಡಲೇ ಕಾಡಿಗೆ ತೆರಳಿದನು. ಎಸ್ ಕೃಷ್ಣ ಚೈತನ್ಯ. ಹಾಗಾಗಿ ಮೈತ್ರೇಯರು ಹೇಳುವಂಥದ್ದು, ಕಪಿಲನ ಮಾತು ಕೇಳಿ ಈಗ ಎಂತ ಮಾಡುವಂಥದ್ದು, ಕರ್ದಮುನಿ ಕಪಿಲ ಮುನಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೋಗುವಂಥದ್ದು ಅವ್ರ ಜವಾಬ್ದಾರಿ ಆಯಿತು. ಈಗ ಕಪಿಲನಿಗೆ ಎಲ್ಲವನ್ನು ಹ್ಯಾಂಡ್ ಓವರ್ ಮಾಡಿ ಹೋಗ್ತಾ ಇದ್ದಾರೆ. ಈಗ ಕಾಡಿಗೆ ಹೋಗುವಂಥದ್ದು, ಎಲ್ಲವನ್ನು ಬಿಟ್ಟು. ಕಲಿಯುಗದಲ್ಲಿ ಇದಕ್ಕೆ ಎಲ್ಲವೂ ಇಲ್ಲ. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುವಂಥದ್ದು. ಸ್ಥಾನೇ ಸ್ಥಿತ, ವೇರೆವರ್ ಯು ಆರ್, ಯು ಬಿ ದೇರ್ ಅಂಡ್ ಜಸ್ಟ್ ಪ್ರಾಕ್ಟೀಸ್ ಕೃಷ್ಣ ಕಾನ್ಷಿಯಸ್ನೆಸ್. ಹಾಗೆ ಇಲ್ಲಿ ಶ್ರೀಮದ್ ಭಾಗವತಂ ಇದು 7ನೇ ಸ್ಕಂದದ್ದು 5ನೇ ಶ್ಲೋಕದ ಬಗ್ಗೆ ಇಲ್ಲಿ ಪ್ರಭುಪಾದ ಹೇಳಿದ್ದಾರೆ ನೋಡಿ. ನಾನು ನಿನ್ನೆ ಈ ಭಾವಾರ್ಥವನ್ನು ನಿನ್ನೆ ನಾನು ನೋಡ್ಲಿಲ್ಲ, ಮೊನ್ನೆ ನೋಡ್ಲಿಲ್ಲ. ಅದೇ ನಿನ್ನೆ ನನ್ನ ಪ್ರಹ್ಲಾದ್ ಮಾರಿತ್ತು, ಈಗ ಅದೇ ಕನೆಕ್ಟಿವಿಟಿ ಆಯ್ತು. ಓಕೆ. ಹಾಗೆ ಪ್ರಹ್ಲಾದ್ ಮಹಾರಾಜ್ ಇದು ಶ್ಲೋಕದ ಬಗ್ಗೆ ಹೇಳ್ತಾರೆ. 7th canto 5th chapter ಶ್ಲೋಕ 5. ಈ ಶ್ಲೋಕದ ಬಗ್ಗೆ ಪ್ರಭುಪಾದ ಹೇಳ್ತಾರೆ. ಈ ಶ್ಲೋಕ ಎಂತ? ತತ್ಸಾಧು ಮನ್ಯೇ ಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗೃಹ ಇತ್ವಾತ್ಮ ಪಾತಂ ಗೃಹಂಡ ಕೂಪಂ ವನಂ ಗಟೋ ಯತ್ ದರಿ ಆಶ್ರಯ. ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು ಯಾರಿಗೆ? ತನ್ನ ತಂದೆಗೆ ಹೇಳುವಂಥದ್ದು. ಎಂತ ಹೇಳುವಂಥದ್ದು? ಬೆಸ್ಟ್ ಆಫ್ ಅಸುರಾಸ್, ಅಸುರರಲ್ಲಿ ಶ್ರೇಷ್ಠನಾದವನೇ, ಈ ರಾಕ್ಷಸರ ರಾಜನೇ. ತಂದೆ ಹೇಳುವುದಿಲ್ಲ, ಬೆಸ್ಟ್ ಆಫ್ ಅಸುರಾಸ್, ಅಸುರರಲ್ಲಿ ಶ್ರೇಷ್ಠನಾದವನೇ, ಮತ್ತೆ ಈ ಅಸುರರ ರಾಜನೇ. ನನಗೆ ತಿಳಿದ ಮಟ್ಟದಲ್ಲಿ, ನನ್ನ ಗುರುವಿನ ತಿಳಿದ ಮಟ್ಟದಲ್ಲಿ, ಯಾರಿಗೆಲ್ಲ ಈ ದೇಹ ಸಿಕ್ಕಿದೆ, ಇದು ಟೆಂಪರರಿ ಬಾಡಿ. ಈ ಟೆಂಪರರಿ ಬಾಡಿ, ನಮ್ಮ ಹೌಸ್ ಹೋಲ್ಡ್ ಲೈಫ್ ಕೂಡ ಟೆಂಪರರಿ. ಈ ಲೈಫಲ್ಲಿ ಈ ತಂದೆ, ಈ ಲೈಫಲ್ಲಿ ಈ ಗಂಡ, ಈ ಲೈಫಲ್ಲಿ ಈ ಮಗ ಈ ಮಗಳು, ಈ ಲೈಫಲ್ಲಿ ಈ ಅಕ್ಕ, ಈ ಲೈಫಲ್ಲಿ ಈ ಅಣ್ಣ, ಈ ಲೈಫಲ್ಲಿ ಈ ಅಜ್ಜಿ, ನೆಕ್ಸ್ಟ್ ಲೈಫಲ್ಲಿ ಬೇರೆ. ಹಾಗೆ ಇದು ಟೆಂಪರರಿ, ಪರ್ಮನೆಂಟ್ ಅಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಎಂತ ಕೂಡ ಖಾಲಿ ಬಂದಿದ್ದೇವೆ, ಖಾಲಿ ಕೈಯಲ್ಲಿ ಹೋಗುವಂಥದ್ದು. ಹಾಗೆ ಪ್ರಹ್ಲಾದ್ ನೋಡಿ ಹೇಳುವಂಥದ್ದು, ಅಸುರರಲ್ಲಿ ಶ್ರೇಷ್ಠನಾದವನೇ. ನನಗೆ ತಿಳಿದ ಮಟ್ಟದಲ್ಲಿ, ನನ್ನ ಆಧ್ಯಾತ್ಮಿಕ ಗುರುವಿಂದ ನನಗೆ ತಿಳಿದ ಮಟ್ಟದಲ್ಲಿ, ಜನರು ಈ ಟೆಂಪರರಿ ಬಾಡಿಯನ್ನು ಮತ್ತೆ ಟೆಂಪರರಿ ಅವರ ಹೌಸ್ ಹೋಲ್ಡ್ ಲೈಫ್, ಇದು ಪೂರ್ತಿ ಯಾವಾಗಲೂ ಆಂಗ್ಸೈಟಿಯಲ್ಲಿ ಇರುವುದಂತೆ. ಯಾಕೆಂದ್ರೆ ನಾವು ಅಂಡಕೂಪಂ, ಬ್ಲೈಂಡ್ ವೆಲ್, ಅಂಡಕೂಪಂ ಅಂದ್ರೆ ಬ್ಲೈಂಡ್ ವೆಲ್, ಅದಕ್ಕೆ ನಾವು ಬಿದ್ದಿದ್ದೇವೆ.
ಅದರಲ್ಲಿ ನೀರಿಲ್ಲ, ಅದರಲ್ಲಿ ಖಾಲಿ ಸಫರಿಂಗ್. ನಾವು ಬಚಾವ್ ಬಚಾವ್ ಅಂತ ಕೂಗ್ತಾ ಇದ್ದೇವೆ, ಬಚಾವ್, ಕಾಪಾಡಿ ಕಾಪಾಡಿ. ನಾವು ಬಿದ್ದಿದ್ದೇವೆ ಈ ಬಾವಿಗೆ, ಒಂದು ಡೀಪ್ ಬಾವಿ, ನೀರಿಲ್ಲ ಅದರಲ್ಲಿ, ಕತ್ತಲೆ, ಫುಲ್ ಕತ್ತಲೆ. ಯಾರು ಬಚಾವ್ ಮಾಡ್ತಾರೆ? ನಮ್ಮನ್ನೀಗ ಬಚಾವ್ ಮಾಡಿದ್ದಾರೆ ಪ್ರಭುಪಾದ. ನಾವು ಥ್ಯಾಂಕ್ಸ್ ಹೇಳ್ಬೇಕು ಪ್ರಭುಪಾದಿಗೆ. ಪ್ರಭುಪಾದ ಬಾವಿಗೆ ನಮ್ಗೆ ಹಗ್ಗ ಕೊಟ್ಟಿದ್ದಾರೆ. ನಾವೀಗ ಎಂತಂದ್ರೆ, ನಮ್ದು ಮಿಸ್ಟೇಕ್ ಎಂತಂದ್ರೆ ಹಗ್ಗವನ್ನು ಕೈಯಲ್ಲಿ ಹಿಡಿಬೇಕು. ನಾವೆಂತ ಮಾಡಿದ್ದೇವೆ? ಹಗ್ಗವನ್ನು ಹಲ್ಲಲ್ಲಿ ಹಿಡಿತಾ ಇದ್ದೇವೆ. ಇದು ನಮ್ಮ ಸಮಸ್ಯೆ. ಪ್ರಭುಪಾದ ನಮ್ಗೆ ಹಗ್ಗ ಕೊಟ್ಟಿದ್ದಾರೆ, ಬಾವಿಗೆ ಹೀಗೆ ಹಾಕಿದ್ದಾರೆ. ಎಸ್, ಪಕಡೋ, ಹೇಗೆ ಹೀಗೆ ಬಿಸಾಡಿದ್ದಾರೆ. ನಮ್ಮ ಮಿಸ್ಟೇಕ್ ಅಂತಂದ್ರೆ ನಾವು ಹಲ್ಲಲ್ಲಿ ಕಸ್ತಾ ಇದ್ದೇವೆ ಈ ಹಗ್ಗವನ್ನು. ಇದು ನಮ್ಮ ಮಿಸ್ಟೇಕ್. ನಾವು ಕೈಯಲ್ಲಿ ಗಟ್ಟಿಯಾಗಿ ಹಿಡಿಯಬೇಕು. ಪ್ರಭುಪಾದ ಮತ್ತೆ ನಮ್ಮನ್ನು ಹಿಡಿತಾರೆ ಮೇಲೆ. ಅವ್ರು ಬಂದದ್ದು ಅದಕ್ಕೆ. ಹಾಗೆ ಪ್ರಹ್ಲಾದ ಮಹರ್ಷಿ ಹೇಳುವಂಥದ್ದು, ನೀನು ಈ ಡಾರ್ಕ್ ವೆಲ್ಗೆ ಬಿದ್ದಿದ್ಯಾ, ಅಂಧಕಾರ ಇರುವ ಬಾವಿಗೆ ಬಿದ್ದಿದ್ಯಾ. ಅದ್ರಲ್ಲಿ ನೀರಿಲ್ಲ, ಅದ್ರಲ್ಲಿ ಕಷ್ಟವೇ. ಹಾಗಾಗಿ ಇದನ್ನು ನೀನು ಬಿಟ್ಟು ಕಾಡಿಗೆ ಹೋಗ್ಬೇಕು. ಕಾಡಂದ್ರೆ 12 ಫಾರೆಸ್ಟ್ ಇನ್ ವೃಂದಾವನ. ಆದ್ರೆ ವೃಂದಾವನಲ್ಲಿ ಪ್ರಭುಪಾದ ಇರುವಂತದ್ದು, ಯು ಶುಡ್ ನಾಟ್ ಸ್ಟೇ ಮೋರ್ ದನ್ 3 days. ಯಾಕೆಂದ್ರೆ ಅವರ್ ಕಾನ್ಶಿಯಸ್ನೆಸ್ ಇಸ್ ಟೋಟಲಿ ಪೊಲ್ಯೂಟೆಡ್. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇದು 2014ರಲ್ಲಿ ನಮ್ಮ ವೃಂದಾವನ ಯಾತ್ರೆಯನ್ನು ನಾವು ಮಾಡಿದ್ದೆವು. ಹಾಗೆ ನನಗೆ ಪ್ರೆಸಿಡೆಂಟ್ ಇನ್ಚಾರ್ಜ್ ಕೊಟ್ಟಿದ್ರು. ಒಂದು 70 ಜನ ಇದ್ರು. ಅದರಲ್ಲಿ ಒಬ್ರು ಬಂದಿದ್ರು, ಅವ್ರು ಡಿವೋಷನಲ್ಲಿ ಇರಲಿಲ್ಲ, ಏನೋ ಬಂದರು, ಇನ್ನೊಬ್ರು ಬಂದರು. ಹಾಗೆ ಬಂದು ಅವರಿಗೆ ಈ ವಾಸ್ ಮೋರ್ ದೆನ್ 65, ಒಳ್ಳೆ ಪೋಸ್ಟಲ್ಲಿ ಇದ್ರು, ರಿಟೈರ್ಡ್. ಹಾಗೆ ಅವರು, ನಾವು 5 ದಿವಸದ ಯಾತ್ರೆ ಇತ್ತು. ಅವರು ಫೋನ್ ಮಾಡುವಂಥದ್ದು ಬೆಳಿಗ್ಗೆ ಹೆಂಡತಿಗೆ, ಮತ್ತೆ ಮಗಳಿಗೆ, ಮತ್ತೆ ಮೊಮ್ಮಗನಿಗೆ. ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೇವೆ ಬೇರೆ ಬೇರೆ ಕಡೆಗೆ. ಅಂದ್ರೆ ಯಾವುದು, ಈ ರಮನ್ ರೇತಿ, ಗೋಕುಲ್, ಒಂದು ದಿವಸ ನಂದಗಾಂವ್, ಒಂದು ದಿವಸ ಬರ್ಸಾನ, ಒಂದು ದಿವಸ ಗೋವರ್ಧನ. ಇವರು ಮಾತಾಡುದೆ, ಇವರು ನಮ್ಮೊಟ್ಟಿಗಿದ್ದಾರೆ, ಆದರೆ ಮೈಂಡ್ ಫುಲ್ ಅಲ್ಲೇ. ಫೋನ್ ಮಾಡಿ, ಎಸ್ ಮೊಮ್ಮಗೆ ಅವ ಹೇಳ್ತಾನೆ, ಅಪ್ಪ ಡೈಲಿ ಹೇಳ್ತಾನೆ, ಆಯ್ತಾ, ಒಂದು ಎಲ್ಲ ತಿಂಡಿ ಆಯ್ತಾ, ಶಾಲೆಗೆ ಹೊರಡ್ತಾನೆ, ಡೈಲಿ ಹೊರಡ್ತಾನೆ. ಇದನ್ನು ಕೇಳುವಂಥದ್ದು. ಮತ್ತೆ ಮಧ್ಯಾಹ್ನ ಮತ್ತೆ ಶಾಲೆ ಬಂದ ಮೇಲೆ ವಾಪಸ್, ಸಂಜೆ ಆಗುವ ವಾಪಸ್ ಫೋನ್, ಎಂತ ಮಾಡ್ತಿದ್ದಾನೆ. ಈಗ 5 ದಿವಸ ಅಲ್ಲಿ ಬಂದಿದ್ದಾರೆ, ಆದ್ರೆ ಮೈಂಡ್ ಪೂರ್ತಿ ಎಲ್ಲಿ ಉಂಟು? ಅವರ ಮನೆಯಲ್ಲೇ ಉಂಟು. ಯಾಕೆ ಅವರು ಬಂದದ್ದು? ಏನು ಪ್ರಯೋಜನ? ಹಾಗೆ ಅದಕ್ಕೆ ಹೇಳುವಂತ ಪ್ರಭುಪಾದ, ವೃಂದಾವನದಲ್ಲಿ ನಾವು ಹೋದ್ರೂ ಕೂಡ ನಮ್ಮ ಮೈಂಡ್ ಫುಲ್ ಕಂಟ್ಯಾಮಿನೇಟೆಡ್. ನಮ್ಮ ಪ್ರಜ್ಞೆ ಸರಿ ಇಲ್ಲ, ಕಾನ್ಶಿಯಸ್ನೆಸ್ ಸರಿ ಇಲ್ಲ. ಹಾಗೆ ವಾಟ್ ವಿ ಕ್ಯಾನ್ ಎಂಜಾಯ್, ವೃಂದಾವನ ಇಸ್ ವಾಟ್ ಇಟ್ ಇಸ್ ಇಟರ್ನಲ್ ಅಬೋರ್ಡ್ ವೇರ್ ಕೃಷ್ಣಸ್ ಪಾಸ್ಟೈಮ್ಸ್ ಆರ್ ಗೋಯಿಂಗ್ ಆನ್ ಇವನ್ ನೌ. ಕೃಷ್ಣನ ನಿತ್ಯ ಲೀಲೆ ಆಗ್ತಾ ಇರ್ತದೆ. ಅದು ನಮ್ಗೆ ಎಷ್ಟು ಎಂಜಾಯ್ ಮಾಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಹೋಗಿದ್ದೇವೆ, ದೇಹ ಹೋಗಿದ್ದೇವೆ, ಆದ್ರೆ ಕಾನ್ಶಿಯಸ್ನೆಸ್ ಅಲ್ಲಿ ಹೋಗ್ಲಿಲ್ಲ. ನಾವೆಲ್ಲ ಇಲ್ಲಿದ್ದು ನೋಡೋಣ, ಅವರಿಗೆ ಬೇರೆಲ್ಲ ಇದೆಲ್ಲ ಇತ್ತು, ವಹಿವಾಟೆಲ್ಲ ಇತ್ತು. ಆವಾಣ ಕೊಟ್ಟನ, ಇವತ್ತನ್ನ, ಇದು ಅನ್ನ, ಅದು ತನ್ನ, ಇದು ತನ್ನ, ಅದೆಲ್ಲ ಕೇಳ್ತಾ ಇದ್ರು. ಹಾಗೆ ಈ ರೀತಿಯೆಲ್ಲ ಆಗ್ತದೆ. ಹಾಗೆ ಪ್ರಭುಪಾದ ಇರುವಂತದ್ದು ಎಂತ ಈ ಶ್ಲೋಕದಲ್ಲಿ, ಪ್ರಹ್ಲಾದ ಮಹಾರಾಜ್ ಹೇಳುವಂಥದ್ದು ಎಂತ, ನೀನು ಬಾವಿಗೆ ಬಿದ್ದಿದ್ಯಾ, ಅಂಧಕಾರ ಇರುವ ಬಾವಿಗೆ ಬಿದ್ದಿದ್ಯಾ, ಹಾಗಾಗಿ ನೀನು ಕಷ್ಟದಲ್ಲಿದ್ಯಾ, ನೀನು ಇದನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು. ಕಾಡಂದ್ರೆ ವೃಂದಾವನ. ಯಾಕೆಂದ್ರೆ ಅಲ್ಲಿ ಕೃಷ್ಣ ಪ್ರಜ್ಞೆ ಮಾತ್ರ ಇರುವಂಥದ್ದು, ಮತ್ತೆ ಭಗವಂತನ ಶೆಲ್ಟರ್ ತಗೊಳ್ಬೇಕು. ದಿಸ್ ಈಸ್ ದಿ ಗೋಲ್ ಆಫ್ ಹ್ಯೂಮನ್ ಲೈಫ್, ಎಸ್ಪೆಷಲಿ ಆಫ್ಟರ್ 50.
50 ಮೇಲೆ ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಸಿಟ್ ಇನ್ ಒನ್ ಪ್ಲೇಸ್ and you should be absorbed in chanting. That's it. ಯಮರಾಜ ಮೃತ್ಯು ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬನಿಗೆ 51ರಲ್ಲಿ ಬರ್ಬೋದು, ಒಬ್ಬನಿಗೆ 60ರಲ್ಲಿ ಬರ್ಬೋದು, ಒಬ್ಬನಿಗೆ 70ರಲ್ಲಿ ಬರ್ಬೋದು, ಒಬ್ಬನಿಗೆ 55ರಲ್ಲಿ ಬರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಕರೆ ಬರುವಾಗ ನಾವು ಹೋಗ್ಲೇಬೇಕು. ಬೇಡ ಬೇಡ, ನನ್ನನ್ನು ಕೊಂಡೋಗ್ಬೇಡ, ನನಗೆ ಜವಾಬ್ದಾರಿ ಉಂಟು, ಇದು ಜವಾಬ್ದಾರಿ. ಕೇಳುವುದಿಲ್ಲ ಮಾರೆ ಯಾರು ಕೂಡ. ಯಾವ ಜವಾಬ್ದಾರಿ ಕೂಡ ಕೇಳೋದಿಲ್ಲ. ಒಂದು ಸ್ವಲ್ಪ ನನಗೆ ಜವಾಬ್ದಾರಿ ಉಂಟು, ಒಂದು ಸ್ವಲ್ಪ ಮಕ್ಕಳು ಸ್ವಲ್ಪ, ಈ ಮೊಮ್ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಮತ್ತೆ ಇಲ್ಲ ಸರ್, ಆಗುವುದಿಲ್ಲ, ಚಾನ್ಸೇ ಇಲ್ಲ. ಹಾಗೆ ನೋಡಿ, ಈ ಪ್ರಹ್ಲಾದ್ ಮಹಾರಾಜ 5 ವರ್ಷದ ಬಾಲಕ ಈ ರೀತಿ ಹೇಳ್ತಾ ಇದ್ದಾನೆ. ಎಲ್ಲಿಂದ ಇವನಿಗೆ ಈ ಜ್ಞಾನ ಬಂತು? ನಮ್ಗೆ ಪ್ರಾಯ ಎಷ್ಟಾಗಿ ಎಂತ ಸಣ್ಣದಿರುವಾಗ ಹೇಳ್ತಾ ಇದ್ರು, ಎಂತ 2 ಎತ್ತಿದ್ದು ಪ್ರಾಯ ಆದ್ರೂ ಕೂಡ ಇನ್ನೂ ಕೂಡ ಸುಧಾರಲಿಲ್ಲ. ಕೆಲವರಿಗೆಲ್ಲ 40-45 ಆಗ್ತದೆ, ಅದು ಕೂಡ ಅವರು ಸುಧಾರುದಿಲ್ಲ. ಹಾಗೆ ಹೇಳ್ತಾರೆ, 2 ಎತ್ತಿದ್ರು ಪ್ರಾಯ ಆಯ್ತು ಮಾರೆ, ಇನ್ನೂ ಕೂಡ ಸುಧಾರಲಿಲ್ಲ. ಹಾಗಾಗಿ ಇಲ್ಲಿ ನೋಡಿ, 5 ವರ್ಷದ ಬಾಲಕ ಎಂತ ಹೇಳ್ತಿದ್ದಾನೆ. Full realization. He is speaking out of realization. How he got realization? By ನಾರದ ಮನೆಯಿಂದ. ಹಾಗೆ ತಂದೆಗೆ ಹೇಳುವಂತ, ನೀನು ಇದನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗು. ಯಾಕೆ ಇಲ್ಲಿ ವೇಸ್ಟ್ ಮಾಡ್ತಾ ಇದೆಯಾ ಸಮಯವನ್ನು? ಅಂಧಕಾರದಲ್ಲಿ ಬಾವಿಯಲ್ಲಿ ಬಿದ್ದಿದ್ದೀಯಾ, ಹೋಗು. ಈ ರೀತಿ ಹೇಳ್ತಾ ಇದ್ದಾರೆ. ಈಗ ಹಿರಣ್ಯಕಶಿಪು ಎಂತ ಯೋಚನೆ ಮಾಡಿದಂದ್ರೆ, ಪ್ರಹ್ಲಾದ ಸಣ್ಣ ಹುಡುಗ ಅಂತ ಎನಿಸಿದ್ರು, ಅವನಿಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಬರುವಂಥದ್ದು ಪ್ರಾಯದಲ್ಲಿ ಅಲ್ಲ. ಕೆಲವರಿಗೆ ಸಣ್ಣ ಪ್ರಾಯ, ಕೆಲವರಿಗೆ ಪ್ರಾಯ ಜಾಸ್ತಿ ಆಗ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ. ಈಗ ಇಲ್ಲಿ ಅಂತಂದ್ರೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಭೌತಿಕ ಅಲ್ಲ. ಹಾಗಾಗಿ ದಿಸ್ ಕಮ್ಸ್ ಬೈ ಮರ್ಸಿ, ಬೈ ಸೇವಾ, you get spiritual experience. ಹಾಗೆ ಹಿರಣ್ಯಕಶಿಪುನು ಯೋಚನೆ ಮಾಡಿದ್ದು, ಇವ ಸಣ್ಣ ಹುಡುಗ, ಇವನಿಗೆ ಎಂತ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ, ಬೇರೆ ರೀತಿಯಲ್ಲಿ ಎಂತಾದ್ರು ಹೇಳುವ ಅಂತ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ವಾಸ್ ಎಕ್ಸಾಲ್ಟೆಡ್ ಡಿವೋಟಿ. ಎಲ್ಲ ನನಗೆ ಹೇಳುವಂತದ್ದು, ಒಬ್ಬ ಭಕ್ತನಾದ್ರೆ ಎಲ್ಲ ಗುಣಗಳು ಬರ್ತದಂತೆ ಆಟೋಮ್ಯಾಟಿಕ್. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೇರ್ ಗುಣೇ ಸತ್ರ ಸಮಾಸದೇಸುರ ಹರಾವ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇ ನಾಸ್ತಿ ಧಾವತೋ ಬಹಿ. ಹಾಗಾಗಿ ಯಾರತ್ರ ಯಾರು ಈ ಭಕ್ತಿ ಸೇವೆ ಮಾಡ್ತಾರೆ, ಯಾವ ಭಕ್ತಿ ಸೇವೆ? ಅನ್ಫ್ಲಿಂಚಿಂಗ್ ಭಕ್ತಿ ಸೇವೆ. ಅನ್ಫ್ಲಿಂಚಿಂಗ್ ಭಕ್ತಿ ಸೇವೆ ಅಂದ್ರೆ ಯಾರಿಗೆ ಅಷ್ಟು ಕೃಷ್ಣನ ಮೇಲೆ ತುಂಬಾ ಅಚಲವಾದ ನಂಬಿಕೆ ಇರ್ತದೆ, ಅವನ ಹತ್ರ ಎಲ್ಲ ಗುಣಗಳು ಬರ್ತದಂತೆ, ಎಲ್ಲ ಗುಣಗಳು ಮ್ಯಾನಿಫೆಸ್ಟ್ ಆಗ್ತದೆ. ಕೃಷ್ಣನಲ್ಲಿರುವ ಎಲ್ಲ ಗುಣಗಳು ಬರ್ತದಂತೆ, ಎಣಿಸಿ. ಹಾಗಾಗಿ ಈಗ ಪ್ರಹ್ಲಾದ್ ಮಹಾರಾಜ್ಗೆ ಎಲ್ಲ ಮ್ಯಾನಿಫೆಸ್ಟ್ ಆಗಿದೆ. ಮತ್ತೆ ಯಾರ ಹತ್ರ ಭಗವಂತನ ಕೃಷ್ಣನಿಗೆ ಭಕ್ತಿ ಸೇವೆ ಇಲ್ಲ, ಅವನ ಹತ್ರ ಯಾವುದೇ ಒಳ್ಳೆ ಗುಣ ಇಲ್ಲ ಅಂತ. ಈಗ ನಾವು ಕಲಿಯುಗದಲ್ಲಿ ನೋಡುವಂಥದ್ದು 99.9% ಜನರೆಲ್ಲ ಭಗವಂತನ ಮೇಲೆ ಭಕ್ತಿ ಇಲ್ಲ. ನಾವು ಹೇಳ್ತೇವೆ ಅಂತ, ಶಾಸ್ತ್ರ ಹೇಳುವಂಥದ್ದು ಅಂತ ಎಂತ ಒಳ್ಳೆ ಗುಣ ಇಲ್ಲ ಅಂತ. ಒಳ್ಳೆ ಗುಣ ಅಂದ್ರೆ ಯಾರು ಕೃಷ್ಣನ ಮೇಲೆ ಅಚಲವಾದ ನಂಬಿಕೆ ಇಟ್ಟು ಭಕ್ತಿ ಸೇವೆ ಮಾಡ್ತಾರೆ, ಅವನಲ್ಲಿ ಎಲ್ಲ ಗುಣಗಳು ಉಂಟು. ಎಸ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಈ ಸೋ ಕಾಲ್ಡ್ ಫಿಲಾಸಫರ್ಸ್, ಸೋ ಕಾಲ್ಡ್ ಸೈಂಟಿಸ್ಟ್, ಅವರೆಲ್ಲ ಈ ಮೆಂಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ಮೆಂಟಲ್ ಪ್ಲಾಟ್ಫಾರ್ಮ್
ಅವರಿಗೆ ಈ ಸತ್ಯ ಅಂತ, ಚಿತ್ತೆ ಅಂತ, ಆನಂದ ಅಂತ ಇದೆಲ್ಲ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಈ ರೀತಿ ಮಾಡ್ತಾ ಇದ್ದಾನೆ. ಎಂತ ಹೇಳ್ತಾ ಇದ್ದಾನೆ? ತಂದೆಗೆ ನೀವು ಎಲ್ಲವನ್ನು ಬಿಟ್ಟು ಹೋಗಿ. ಎಸ್, ಈಗ ನಾವು ಭಾವಾರ್ಥಕ್ಕೆ ಬರುವ. ಇದು ಆ ಶ್ಲೋಕದಿಂದ 5ನೇ ಶ್ಲೋಕ, 7ನೇ ಸ್ಕಂದದ 5ನೇ ಅಧ್ಯಾಯದ 5ನೇ ಶ್ಲೋಕ. ಓಕೆ, ಈಗ ಇಲ್ಲಿ ಭಾವಾರ್ಥಕ್ಕೆ ಬರುವ ನಾವು. ಎಸ್, ಪ್ರಭುಪಾದ ಹೇಳುವಂಥದ್ದು ಈ ಕಾಡಿಗೆ ಹೋಗುವಂಥದ್ದು ಕಂಪಲ್ಸರಿ ಅಂತ. ಹೇಗೆ ನಾವೀಗ ಎಲ್ಲರೂ ಆಧಾರ್ ಕಾರ್ಡ್ ಮಾಡಲೇಬೇಕಲ್ಲ, ಕಂಪಲ್ಸರಿ ಅಲ್ವಾ ಆಧಾರ್ ಕಾರ್ಡ್? ಎಸ್, ಎಲ್ಲರೂ ಮಾಡಿದ್ದೀರಲ್ಲ ಆಧಾರ್ ಕಾರ್ಡ್? ಹೌದು ಪ್ರಭುಜಿ. ಆಧಾರ್ ಕಾರ್ಡ್ ಕಂಪಲ್ಸರಿ, ಆಧಾರ್ ಇಲ್ಲದ್ರೆ ಆಗುವುದಿಲ್ಲ. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು ಕಾಡಿಗೆ ಹೋಗುವಂಥದ್ದು ಕಂಪಲ್ಸರಿ ಅಂತ. ಕಂಪಲ್ಸರಿ. ಒಬ್ಬ ಹೋಗ್ತಾನೆ, ಒಬ್ಬ ಹೋಗುದಿಲ್ಲ, ಆ ರೀತಿ ಆಗುದಿಲ್ಲ. ಯಾವಾಗ ಹೋಗ್ಬೇಕು? ಆಫ್ಟರ್ 50 ವಾನಪ್ರಸ್ಥ ಅದಕ್ಕೆ ಹೇಳುವಂತ. ಈಗ ಕಾಡಿಗೆ ಹೋಗುವುದಂದ್ರೆ ಅಂತ. ಎಸ್, ಈಗ ನಾವು ಬರುವ. ಪ್ರಭುಪಾದ ಎಂತ ಹೇಳಿದ್ರೆ ಕಾಡಿಗೆ ಹೋಗುವುದಂದ್ರೆ ಅಂತ. ಎಸ್, ಯಾರು ಹೇಳ್ತಾರೆ ಕಾಡಿಗೆ ಹೋಗುವುದು? ಕುಟುಂಬ ವ್ಯಾಮೋಹದಿಂದ ಬಿಡುಗಡೆ ಹೊಂದಬೇಕು. ಕುಟುಂಬ ವ್ಯಾಮೋಹದಿಂದ ಬಿಡುಗಡೆ, ಕರ್ತವ್ಯಗಳಿಂದ ಬಿಡುಗಡೆ, ಹೋಗ್ಬೇಕು. ಕರ್ತವ್ಯಗಳನ್ನು ಮಗನಿಗೆ ಒಪ್ಪಿಸಿ ತಾನು ಭಗವಂತನ ಸೇವೆ ಅಲ್ಲ, ಕಾಡಿಗೆ ಹೋಗುದಂದ್ರೆ ಅಂತ ಪ್ರಭುಪಾದ ಅಂತ ಹೇಳ್ತಾರೆ. ಕಾಡಿಗೆ ಹೋಗುದು ಕಪಿಗಳಾಗೆ, ಮಂಗಗಳಾಗೆ, ಕ್ರೂರ ಪ್ರಾಣಿಗಳ ತರ ಇರೋದಿಲ್ಲ. ಕಾಡಿಗೆ ಹೋಗೋದಂದ್ರೆ 100%. ಎಸ್, ವೆರಿ ಗುಡ್. ಎಸ್, 100% ಎಂತ ಹೇಳುವಂತದ್ದು ಇವತ್ತಿನ ಟಾಪಿಕ್ ಅದೇ. "100% ಟೇಕಿಂಗ್ ಶೆಲ್ಟರ್ ಆಫ್ ದಿ ಸುಪ್ರೀಂ ಲಾರ್ಡ್". ಇದು ಕಾಡಿಗೆ ಹೋಗುವಂಥದ್ದು ಇವತ್ತಿನ ಟಾಪಿಕ್ ಅದು. ಕಾಡಿಗೆ ನಿಂತು ಕಾಡಿಗೆ ಹೋಗುವಂತೆಲ್ಲ ಬಿಟ್ಟು ಹೋಗುದಿಲ್ಲ. 100% ಟೇಕಿಂಗ್ ಶೆಲ್ಟರ್ ಆಫ್ ದಿ ಸುಪ್ರೀಂ ಲಾರ್ಡ್. 100% ಪ್ರಭುಪಾದ ಹೇಳಿದ್ದಾರೆ ಭಾವಾರ್ಥದಲ್ಲಿ. 100%. ಈಗ ನಮ್ಮ ಶೆಲ್ಟರ್ ಎಷ್ಟು ಉಂಟು, ಎಷ್ಟು ಪರ್ಸೆಂಟೇಜ್? ಯಾರು ಹೇಳ್ತೀರಿ? ಓಕೆ, ಎಲ್ಲರೂ ಹೇಳ್ಬೋದು. ನಮ್ಮ ಪರ್ಸೆಂಟೇಜ್ ಎಷ್ಟು ಉಂಟು ಶೆಲ್ಟರ್ ಈಗ? 1%. ಪರ್ಸೆಂಟು ಇಲ್ಲ ಪ್ರಭುಜಿ. 0.00. ಓಕೆ, ನಮ್ಮ ಪರ್ಸೆಂಟೇಜ್ ಈ ರೀತಿ ಉಂಟು ನೋಡಿ. 0.0000000000000000000001% ಉಂಟು ನಮ್ಮದು. ಇದು ನಮ್ಮ ಪರ್ಸೆಂಟೇಜ್ ಶೆಲ್ಟರ್. ನಾವು ಈಗ ಎಂತ ಹೇಳುವಂಥದ್ದು, ಭಗವಂತ ನಾವು ಶೆಲ್ಟರ್ ತಗೊಂಡಿದ್ದೇವೆ, ಆದರೆ 0.0001% ಉಂಟು. ಈಗ ಕಾಡಿಗೆ ಹೋಗೋದನ್ನು ಪ್ರಭುಪಾದ ಹೇಳುವಂಥದ್ದು 100% ಟೇಕಿಂಗ್ ಶೆಲ್ಟರ್ ಆಫ್ ದ ಸುಪ್ರೀಂ ಲಾರ್ಡ್. ಈಗ ನಾವು 100% ಭಗವಂತನ ಶೆಲ್ಟರ್ ತಗೊಂಡ್ರೆ ನಾವು ಕಾಡಿಗೆ ಹೋದ್ರು ಕೂಡ ಅಲ್ಲಿ ಎಂತ ಆಗ್ತದೆ? ಈಗ ನಿಮ್ಗೆ ಒಂದು ಎಕ್ಸಾಂಪಲ್, ಹರಿದಾಸ್ ಠಾಕೂರ್ ಒಂದು ಎಕ್ಸಾಂಪಲ್ ಹೇಳ್ತಾನೆ. ಹೆಚ್ಚಿನವರು ಜಗನ್ನಾಥಪುರಿಗೆ ಹೋಗಿರ್ಬೋದು. ಸಿದ್ದು ಬಕುಲದಲ್ಲಿ ಇದ್ದದ್ದು. ಯಾಕೆಂದ್ರೆ ಈ ವಾಸ್ ಎ ಮ್ಲೇಚ್ಛ ಮುಸ್ಲಿಂ. ಹಾಗಾಗಿ ಮುಸ್ಲಿಮ್ಸ್ಗೆ ಜಗನ್ನಾಥಲ್ಲಿ ಎಂಟ್ರಿ ಇಲ್ಲ. ಅದು ಚೈತನ್ಯ ಮಹಾಪ್ರಭು ಈಸ್ ಎ ಕೃಷ್ಣ ಓನ್ಲಿ. ಚೈತನ್ಯ ಬಂದು ರೈಲ್ ದರ್ಶನ ಮಾಡ್ತಾ ಇದ್ರು. ಹರಿದಾಸ್ ಠಾಕೂರಿಗೆ ಎಂಟ್ರಿ ಇರಲಿಲ್ಲ. ಈಗ ರೂಪ ಗೋಸ್ವಾಮಿಗೆ ಎಂಟ್ರಿ ಇರಲಿಲ್ಲ, ಮತ್ತೆ ಸನಾತನ್ ಗೋಸ್ವಾಮಿ, ಬೇರೆ ಅವ್ರ ಹೆಸರೆಲ್ಲ ಚೇಂಜ್ ಆಗಿತ್ತು. ಅವ್ರು ಮುಸ್ಲಿಮಿಗೆ ಕೆಲಸ ಮಾಡೋದನ್ನು ಅವರ ಹೆಸರು ಕೂಡ ಮುಸ್ಲಿಂ. ದಬೀರ್ ಕಾಸ ಸಾಕರ್ ಮಲಿಕ್. ಹಾಗೆ ಅವ್ರಿಗೆ ಎಂಟ್ರಿ ಇರಲಿಲ್ಲ. ಈಗ ನೋಡಿ, ಈ ಕಾಡಿದ್ ಬಂತು. ಅದಕ್ಕೆ ಆ ಟೈಮಲ್ಲಿ ಅದೆಲ್ಲ ಕಾಡಿದ್ದು, ಈಗ ಕಾಡಲ್ಲ, ಈಗ ಸಿಟಿ ಆಗಿದೆ ಅಲ್ಲಿ ಸಿದ್ದು ಬಕುಲ. ಎಂತ ಅಂದ್ರೆ ಅಲ್ಲಿ ಸಿದ್ದು ಬಕುಲದಲ್ಲಿ ಚಾಂಟಿಂಗ್ ಮಾಡ್ತಾ ಇದ್ರು ಹರಿದಾಸ್ ಠಾಕೂರ್. 192 ಮಾಲ ಡೈಲಿ. ಹಾಗೆ ಮಾಡ್ತಾ ಇರುವಾಗ
ಅಲ್ಲಿ ಹಾವು ಕೂಡ ಇತ್ತು, ಆದ್ರೆ ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಜನರು ಎಂತಂದ್ರೆ, ಜನರು ಹರಿದಾಸ್ ಠಾಕೂರ್ ನೋಡ್ಲಿಕ್ಕೆ ಬರ್ತಾ ಇದ್ರು. ಯಾಕಂದ್ರೆ ಎನಿಬಡಿ ಹೂ ಇಸ್ ಚಾಂಟಿಂಗ್ 192 ಮಾಲಾ ಮೀನ್ಸ್ ಈಸ್ ನಾಟ್ ಆರ್ಡಿನರಿ ಪರ್ಸನ್. Krishna is dancing in his tip of dance. Actually, chanting means Krishna is dancing. It is so tasty. ಹಾಗೆ ಜನರು ನೋಡ್ಲಿಕ್ಕೆ ಬರ್ತಾ ಇದ್ರು. ನೋಡ್ಲಿಕ್ಕೆ ಬರುವಾಗ ಅಂತಂದ್ರೆ ಹಾವಿತ್ತು ಅಲ್ಲಿ, ಹಾಗಾಗಿ ಜನರು ಜಾಸ್ತಿ ಬರ್ತಾ ಇರಲಿಲ್ಲ. ಹಾಗೆ ಒಂದು ದಿವಸ ಎಂತ ಆಯ್ತಂದ್ರೆ, ಬರುವಾಗ ಹರಿದಾಸ್ ಠಾಕೂರ್ ಆಗ ಮಾತಾಡುವಾಗ ಹೇಳುವಂಥದ್ದು, ನಮಗೆ ಡೈಲಿ ಬರಲಿಕ್ಕೆ ಇಚ್ಛೆ ಉಂಟು, ಅದರಲ್ಲಿ ಹಾವು ಉಂಟು, ಅದಕ್ಕೆ ನಮಗೆ ಬರಲಿಕ್ಕೆ ಮನಸ್ಸು. ಅದಕ್ಕೆ ಹರಿದಾಸ್ ಠಾಕೂರ್ ಎಂತ ಮಾಡ್ತಾರೆ ಅಂದ್ರೆ, ಎದ್ದು ಬೇರೆ ಜಾಗಕ್ಕೆ ಹೋಗುವಂತ, ಇಲ್ಲಿ ಬೇಡ, ಅದಕ್ಕೆ ಹಾವು ಹೋಗುವಂಥದ್ದು, ನೀನಿಲ್ಲೇ ಇರುವಂತ. ಹಾಗಾಗಿ ನಾವು 100% ಕೃಷ್ಣ ಕಾನ್ಷಿಯಸ್ ಇದ್ರೆ ಕಾಡು ಕೂಡ ಮಂದಿರ ಆಗ್ತದೆ. ಕಾಡು ಕೂಡ ಮಂದಿರ ಆಗ್ತದೆ ನೋಡಿ. ಸೊ ಪ್ರಭುಪಾದ ಹೇಳುವಂಥದ್ದು, one living entity is cooperating with other living entity for what? For Krishna. ನಮ್ಮ ಜೀವನದ ಗೋಲ್ ಕೃಷ್ಣ ಪ್ರಜ್ಞೆ ಆದ್ರೆ, ಇನ್ನೊಂದು ಜೀವಿಯೊಟ್ಟಿಗೆ ಕಾಪರೇಟ್ ಅಲ್ಲಿ ಇರ್ತದೆ, ಕಾಪರೇಷನ್. ಆಕ್ಚುಲಿ ಎವ್ರಿ ಲಿವಿಂಗ್ ಎಂಟಿಟಿ ಇಸ್ ಮೆಂಟ್ ಫಾರ್ ಕಾಪರೇಷನ್. ಈಗ ಕಾಪರೇಷನ್ ಇಲ್ಲ, ಯಾಕೆಂದ್ರೆ ಸೆಂಟ್ರಲ್ ಕೃಷ್ಣ ಇಲ್ಲ, ಮತ್ತೆ ಎಲ್ಲಿ ಕಾಪರೇಷನ್ ಬರುವಂಥದ್ದು ಇಲ್ಲ. ಹಾಗೆ ಈ ರೀತಿ, ಹಾಗಾಗಿ 100% ಕೃಷ್ಣ ಕಾನ್ಶಿಯಸ್ನೆಸ್, ಟೇಕಿಂಗ್ ಶೆಲ್ಟರ್ ಆಫ್ ದಿ ಲೋಟಸ್ ಫೀಟ್ ಸುಪ್ರೀಂ ಲಾರ್ಡ್. ಕಾಡಿಗೆ ಹೋಗುದಂದ್ರೆ ಇದು ಅರ್ಥ, ಟೇಕಿಂಗ್ 100% ಶೆಲ್ಟರ್, 100%. ಈಗ 100% ತಗೊಂಡವರು ಎಷ್ಟು ಜನ ಇದ್ದಾರೆ? ಈಗ ಪ್ರಭುಪಾದ ಗುರು ಭಕ್ತಿದಾನ್ ಸರಸ್ವತಿ ಠಾಕೂರ್, ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿ ವಿನೋದ್ ಠಾಕೂರ್, ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್, ಬಲದೇವ್ ವಿದ್ಯಾಭೂಷಣ್, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಶ್ಯಾಮಾನಂದ ಪಂಡಿತ್, ನರದೋನ್ ದಾಸ್ ಠಾಕೂರ್, ಶ್ರೀನಿವಾಸ ಆಚಾರ್ಯ, ರಾಮಚಂದ್ರ, ಎಷ್ಟು ಜನ ಇದ್ದಾರೆ? They all took 100% Krishna consciousness. They took 100% shelter at the lotus feet of Lord. ಹಾಗಾಗಿ ನಾವು ಕೂಡ ಕಾಡಿಗೆ ಹೋಗುವುದಂದ್ರೆ ಇದು ಅರ್ಥ. ಟೇಕಿಂಗ್ 100% shelter at the lotus feet of Lord. ಹಾಗೆ ಇಲ್ಲಿ ಮತ್ತೆ ಬರ್ತಾರೆ ಪ್ರಭುಪಾದ ಹೇಳುವಂತದ್ದು, ಸದಾ ಸಮುದ್ವಿಗ್ನದಿಯ ಅಂದ್ರೆ ಈ ದೇಹ ದಿಸ್ ಇಸ್ ಟೆಂಪರರಿ. ಇದು ನಮ್ಮ ಎಂತ ಹೇಳುವಂತದ್ದು ಪರ್ಮನೆಂಟ್ ಅಲ್ಲ. ಈಗ ಹೇಗಂದ್ರೆ ನಾವೀಗ ಯಾವ್ದಾದ್ರು ಡ್ರಾಮಾ ಮಾಡ್ಲಿಕ್ಕೆ ನಾವು ಎಲ್ಲ ಲಲಿತ ಕಲಾ ಆರ್ಟ್ಸ್ ಮಂಗಳೂರಲ್ಲಿ ಉಂಟು, ಅಲ್ಲಿ ಹೋಗಿ ನಾವು ಕಾಸ್ಟ್ಯೂಮ್ ತರ್ತೇವೆ. ಕಾಸ್ಟ್ಯೂಮ್ ತಂದು ನಾವು ನರಸಿಂಹನ ಇದೆಲ್ಲ ಹಾಕ್ತೇವೆ, ಹಾಕಿ ಮತ್ತೆ ನಾವು ಈಗ ನರಸಿಂಹನ ಯಾವ್ದು ಡ್ರಾಮಾ ಅದನ್ನ ಹಾಕ್ತೇವೆ, ಹೀಗೆ ಮಾಡ್ತೇವೆ. ಆಕ್ಚುಲಿ ಅದು ನಮ್ಮ ಒರಿಜಿನಲ್, ಅದು ಮುಖವಾಡ ಅಲ್ಲ, ಅದು ಒರಿಜಿನಲ್ ಮುಖವಾಡ. ಹರೇ ಕೃಷ್ಣ. ಅದು ಮುಖವಾಡ. ಎಸ್, ಅದೇ ರೀತಿ ಈ ದೇಹ ಎಂತಂದ್ರೆ ಬಿಟ್ಟು ಹೋಗ್ಲಿಕ್ಕೆ ಉಂಟು, ಇದು ಪರ್ಮನೆಂಟ್ ಅಲ್ಲ, ಇದು ಟೆಂಪರರಿ. ಮತ್ತೆ ಈ ಟೆಂಪರರಿ ದೇಹದಲ್ಲಿ ಪ್ರಾಬ್ಲಮ್ಸ್ ಇರುವಂತದ್ದು, ಸಮಸ್ಯೆ, ಒಂದು ಸಮಸ್ಯೆ ಬಿಟ್ಟು ಇನ್ನೊಂದು ಈಗೆಂತಂದ್ರೆ ಒಂದು ಸಮಸ್ಯೆ ಪರಿಹಾರ ಆಗ್ತದೆ, ನಾವು ಮತ್ತೆ ಆರಾಮ್ಸೆ ಮತ್ತೆ ಇನ್ನೊಂದು ಬರ್ತದೆ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಪ್ಲೇಸ್ ಈಸ್ ನಾಟ್ ಮೆಂಟ್ ಫಾರ್ ಜೆಂಟಲ್ ಮ್ಯಾನ್, ದಿಸ್ ಪ್ಲೇಸ್ ಇಸ್ ಮೆಂಟ್ ಫಾರ್ ರೋಗ್ಸ್, ಥೀವ್ಸ್, ರಾಸ್ಕಲ್ಸ್, ಪ್ಲಂಡರರ್ಸ್. ಜೆಂಟಲ್ ಮ್ಯಾನ್ ಇರುವಂಥದ್ದು ಸ್ಪಿರಿಚುವಲ್ ವರ್ಲ್ಡ್, ಆಧ್ಯಾತ್ಮಿಕ ಲೋಕ. ಇದು ಜೆಂಟಲ್ ಮ್ಯಾನ್ ಅಲ್ಲ. ಹಾಗಾಗಿ ದಿಸ್ ಈಸ್ ನಮ್ಮ ದೇಹ ಕೂಡ ಟೆಂಪರರಿ. ಮತ್ತೆ ಇಲ್ಲಿ ಸಮಸ್ಯೆಗಳಿರುವಂತದ್ದು.
ಹಾಗಾಗಿ ನಾವು ದೇಹದ ಇದರಲ್ಲಿ ಜಾಸ್ತಿ ಆಕರ್ಷಣೆ ಆಗಬಾರ್ದು. ಹೇಗೆ ಈ ನಾನು ಬಂಧನದಿಂದ ಹೊರಗೆ ಬರುವಂಥದ್ದು, ಇದಕ್ಕೆ ನಾವು ಉಪಾಯ ಮಾಡಬೇಕು. ಹೇಗೆ ಬರುವಂಥದ್ದು? ಸಾಕು ಮಾರ, ಕೆಲವೊಮ್ಮೆ ಹೇಳ್ತಾರೆ ಸಾಕು ಬೇಡ ಹಾಗೆ ನಮ್ಗೆ ಕೂಡ ಆಗ್ಬೇಕು. ಒಬ್ಬ ಸಾಕು ಮಾರ, ಈ ಜನ್ಮ ಬೇಡ, ಇನ್ನು ಈ ದುವೆ ಬೇಡ, ಆ ರೀತಿ ಆಗ್ಬೇಕು. ಹಾಗಾಗಿ ಕಾಡಿಗೆ ಹೋಗುವುದಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಿರತರಾಗುವಂಥದ್ದು. ಈ ದೇಹದಿಂದ ನಾವು ಪ್ರೊಸೆಸ್ ಎಂತಂದ್ರೆ ದೇಹದಿಂದ ಆಸೆ ಬರ್ಬೇಕಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಬೇಕು. ಈ ಸೋ ಕಾಲ್ಡ್ ಫ್ಯಾಮಿಲಿ ರಿಲೇಷನ್ಗೆ ನಾವು ಎಂತ ಆಸ್ ಎ ಡ್ಯೂಟಿಫುಲ್ ಮಾಡಬೇಕು, ಆಸ್ ಎ ಡ್ಯೂಟಿ ಅಟ್ಯಾಚ್ ಆಗಬೇಕು. ಅಫೆಕ್ಷನ್ ಮತ್ತೆ ಅಟ್ಯಾಚ್ಮೆಂಟ್, ಇದಕ್ಕೆ ನಮಗೆ ಉತ್ತರ ಕೊಡ್ತೇನೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ವಿದುರ ಮತ್ತೆ ಧೃತರಾಷ್ಟ್ರನ ತಮ್ಮ ವಿದುರ ದಾಸಿ ಪುತ್ರ. ದಾಸಿ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಣಿಯೊಟ್ಟಿಗೆ ಸರ್ವೆಂಟ್ಸ್ ಬರ್ತಾ ಇದ್ರು, ಆ ದಾಸಿಯ ಪುತ್ರ. ಹಾಗೆ ಅವನಿಗೆ ಎಂತ ಹೇಳುವಂಥದ್ದು, ರಾಜ್ಯದಲ್ಲಿ ಅವನಿಗೆ ರೈಟ್ಸ್ ಇಲ್ಲ. ಆದ್ರೆ ಧೃತರಾಷ್ಟ್ರ ಅವನನ್ನು ಒಳ್ಳೆ ರೀತಿಯಲ್ಲಿ ನೋಡಿದ್ದಾನೆ, ತುಂಬಾ ಹೆಲ್ಪ್ ಎಲ್ಲ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಒಂದು ಹೃದಯದಲ್ಲಿ ಅವನ ಮೇಲೆ ಗ್ರಾಟಿಟ್ಯೂಡ್ ಇತ್ತು. ನೋಡಿ, ಗ್ರಾಟಿಟ್ಯೂಡ್ ಇರ್ಬೇಕು ನಮ್ಗೆ ಯಾವಾಗ. ನಾವು ಮುಂಚೆ ಹೇಗಿದ್ದೇವೆ, ಹೇಗಾಗಿದ್ದೇವೆ. ಎಸ್, ಹಾಗಾಗಿ ಕೆಲವೊಮ್ಮೆ ಎಂತ ಆಗ್ತದೆ, ನಾವು ಉನ್ನತ ಪೊಸಿಷನ್ಗೆ ಹೋಗಿ ನಾವು ಹಿಂದಿನ ಮರಿತೇವೆ. ಇಲ್ಲ, ಗ್ರಾಟಿಟ್ಯೂಡ್ ಇರ್ಬೇಕು. ಹಾಗೆ ವಿದುರನಿಗೆ ಗ್ರಾಟಿಟ್ಯೂಡ್ ಇತ್ತು. ಇವೊಂದು ಧೃತರಾಷ್ಟ್ರ ಅಂತಂದ್ರೆ ಈ ಬಾವಿಯಲ್ಲಿ ಬಿದ್ದಿದ್ದ, ಅಂಧಕಾರದ ಬಾವಿಯಲ್ಲಿ. ವಿದುರ ಹಗ್ಗ ಕೊಟ್ಟರು ಕೂಡ ಬರ್ಲಿಲ್ಲ ಅವ. ಇದು ಅವನ ಕಂಡೀಷನ್. ಹಾಗಾಗಿ ಒಮ್ಮೆ ವಿದುರ ಹೇಳುವಂತದ್ದು ದುರ್ಯೋಧನನಿಗೆ, ನೀನು ಮಾಡುವಂದು ಸರಿಯಲ್ಲ ಅಂತ. ಅದಕ್ಕೆ ಅವ ಹೇಳ್ತಾನೆ, ನೀನು ದಾಸಿಯ ಪುತ್ರ, ನೀನು ಯಾರು ಮಾನೆ, ನಿಂದೆಷ್ಟು ಕೆಲಸ ಉಂಟು ಅಷ್ಟು ಮಾಡು. ವಿದುರ ಬಿಟ್ಟು ಎಂತ ತೀರ್ಥಯಾತ್ರೆಗೆ ಹೋದ. ಇವ ಸುಧಾರಿಸಿಲ್ಲ. ಅವನನ್ನು ಕರೆಕ್ಟ್ ಮಾಡ್ಲಿಕ್ಕೆ ನೋಡಿದ ಧೃತರಾಷ್ಟ್ರನ ಅಣ್ಣನನ್ನು, ಅವಗೊಳಿಸೋದಿಲ್ಲ. ಅಣ್ಣನ ಮಗಳು ಕೂಡ ಹಾಗೆ ಸೇಮ್, ಫೆದರ್ಸ್ ಆಫ್ ಸೇಮ್ ಬರ್ಡ್, ಚೇಂಜ್ ಆಗಲಿಲ್ಲ. ಹಾಗೆ ಈಗ ವಿದುರನಿಗೆ ಧೃತರಾಷ್ಟ್ರನ ಮೇಲೆ ಅಟ್ಯಾಚ್ಮೆಂಟ್ ಇರಲಿಲ್ಲ, ಅಫೆಕ್ಷನ್ ಇತ್ತು. ಆದ್ರೆ ಧೃತರಾಷ್ಟ್ರನಿಗೆ ದುರ್ಯೋಧನನ ಮೇಲೆ ಅಟ್ಯಾಚ್ಮೆಂಟ್ ಇತ್ತು. ಅಟ್ಯಾಚ್ಮೆಂಟ್ ಇಂದ ಎಂತಾಯ್ತು, ದುರ್ಯೋಧನ ಅವನೆಲ್ಲ ಮಕ್ಕಳು 100 ಮಕ್ಕಳು ಸತ್ತು ಹೋದ್ರು. ಆದ್ರೆ ಅಫೆಕ್ಷನ್ ಇಂದ ಎಂತಾಯ್ತು, ಎಲ್ಲರ ಸತ್ತ ಮೇಲೆ ಬಂದ ವಿದುರ ಬಂದು ಅವನನ್ನು ಎಲಿವೇಟ್ ಮಾಡಿದ ಧೃತರಾಷ್ಟ್ರನ, ಮತ್ತೆ 3 ಕೂಡ ಹೋಗುವಂಥದ್ದು. ಹಾಗೆ ಅಫೆಕ್ಷನ್ ಒಳ್ಳೆಯದು, ಅಟ್ಯಾಚ್ಮೆಂಟ್ ಆಗಿದೆ. ಅಟ್ಯಾಚ್ಮೆಂಟ್ ಕೃಷ್ಣನಲ್ಲಿ ಇರಬೇಕು. ನಮಗೆ ಎಂತಾಗಿದೆ ಅಂದ್ರೆ ಕಲಿಯುಗದಲ್ಲಿ 99.9% ಎಲ್ಲರೂ ಫ್ಯಾಮಿಲಿ ಎಲ್ಲ ಯಾವುದಲ್ಲಿ ಕೂಡ ಅಟ್ಯಾಚ್ ಕೃಷ್ಣನಲ್ಲಿ ಆಗ್ಬೇಕು. ಆಸ್ ಎ ಡ್ಯೂಟಿ ಮಾಡ್ಬೇಕಂದ್ರೆ ಅಫೆಕ್ಷನ್ ಇರ್ಬೇಕು, ಅದು ಅಟ್ಯಾಚ್ಮೆಂಟ್ ಅಲ್ಲ. ಅಟ್ಯಾಚ್ ಅಂದ್ರೆ ಈಗ ನಾವು ಒಂದು ಕಡೆಗೆ ಹೋಗ್ತೇವೆ. ಈಗ ನಾವು ಸಪೋಸ್ ಈಗ ಈ ಮಂಗಳೂರಿಗೆ ಬಂದಿದ್ದೇವೆ. ಈಗ ನಮ್ಮ ಮನೆ ಬೆಂಗಳೂರಲ್ಲಿ, ನಾವು ಮಂಗಳೂರಿಗೆ ಬಂದಿದ್ದೇವೆ. ಎಂತ ಆಗ್ತಾ ಉಂಟು, ಅಲ್ಲಿ ಆಗ್ತಾ ಇರ್ತದೆ. ನೀವಲ್ಲ, ಕೃಷ್ಣ ಏನಂತ ಹೇಳುವಂಥದ್ದು, ಭಗವಂತ ಬ್ರಹ್ಮನಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ಎಲ್ಲ ಆಗ್ತಾ ಉಂಟು, ಅದರಷ್ಟಕ್ಕೆ ಆಗ್ತಾ ಉಂಟು. ಅದು ನಮ್ಗೆ ಟೆನ್ಷನ್, ಅಲ್ಲಿ ಎಂತ ಆಗ್ತಾ ಉಂಟು, ಇಲ್ಲಿ ಎಂತ ಆಗ್ತಾ ಉಂಟು. ನಮಗೆ ಟೆನ್ಷನ್ ಎಂತ ಆಗ್ಬೇಕಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಂತ ಆಗ್ತಾ ಉಂಟು, ವಾಟ್ ಕೃಷ್ಣ ಇಸ್ ಡೂಯಿಂಗ್ ನೌ, ವೆದರ್ ಈಸ್ ಪ್ಲೇಯಿಂಗ್ ವಿತ್ ಗೋಪಾಸ್, ವೆದರ್ ಈಸ್ ಡ್ಯಾನ್ಸಿಂಗ್ ವಿತ್ ಗೋಪೀಸ್. ಇದು ನಮ್ಗೆ ಟೆನ್ಷನ್ ಆಗ್ಬೇಕು, ಇದು ಬರ್ಬೇಕು ಥಿಂಕಿಂಗ್. ಹಾಗೆ ಇಲ್ಲಿ ಅದನ್ನು ಹೇಳುವಂಥದ್ದು. ಕಾಡಿಗೆ ಹೋಗುವ ಉದ್ದೇಶ ಅಂತಂದ್ರೆ ಟೋಟಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತದ್ದು. ಪ್ರಾಣಿಗಳಾಗ್ಲಿಕ್ಕೆ ಹೋಗುದಲ್ಲ ಕಾಡಿಗೆ. ಕಾಡಲ್ಲಿ ತುಂಬಾ ಪ್ರಾಣಿಗಳು, ನಾವು ಏನು ಎಂತ 2 ಲೆಗ್ಡ್ ಅನಿಮಲ್ಸ್ ಆಗುದಲ್ಲ. ಕಾಡಿಗೆ ಹೋಗುವ ಉದ್ದೇಶ ಅಂತಂದ್ರೆ ಟೋಟಲಿ 100% ಕೃಷ್ಣನಲ್ಲಿ ಅಬ್ಸಾರ್ಬ್ ಆಗುವಂಥದ್ದು.
ಫುಲ್ ಸರ್ವಿಸ್ ಪ್ರಭುಪಾದ ಹೇಳುವಂಥದ್ದು ನೋಡಿ. ಪ್ರಭುಪಾದ ಹೇಳುವಂಥದ್ದು ಇಲ್ಲಿ ಈ ಸೆಂಟೆನ್ಸ್ ನೋಡಿ, ತುಂಬಾ ಮುಖ್ಯ. ನೋಡಿ, ತನ್ನನ್ನು ಸಂಪೂರ್ಣ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ಟೋಟಲಿ ಯಾರ್ಯಾರು ಸೇವೆ ಮಾಡಿದೆ. ಎಷ್ಟು ಪ್ರಾಯ ಆಯ್ತು ನಮ್ಗೆ, 4 ವ್ಯಕ್ತಿದು ಪ್ರಾಯ ಆಯ್ತು. ಎಂತೆಂಥವ್ರದ್ದು ಸೇವೆ ಮಾಡಿದ್ದೇನೆ. ಈಗ ಯಾವ ಸೇವೆ ಇಲ್ಲ, ಈಗ ಕೃಷ್ಣನಿಗೆ ಸೇವೆ ಮಾಡ್ತೇನೆ. ಈ ಡಿಸಿಷನ್ಗೆ ಬರ್ಬೇಕು ನಾವು. ಸಂಪೂರ್ಣ ಸೇವೆ ಅದರ ಅರ್ಥವಾಗಿರುತ್ತದೆ. ಅದು ಕಾಡಿಗೆ ಹೋಗುದಂದ್ರೆ ಇನ್ನೊಂದು ಪ್ರಾಣಿ ಆಗುದಲ್ಲ. ಕಾಡಿಗೆ ಹೋಗುದಂದ್ರೆ ಸಂಪೂರ್ಣ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ಆದ್ರೆ ಪ್ರಭುಪಾದ ಮತ್ತೆ ಹೇಳ್ತಾರೆ, ಕಾಡಿಗೆ ಹೋಗಬೇಕಾಗಿರುವುದಿಲ್ಲ. ಈ ಕಾಲದಲ್ಲಿ ತನ್ನ ಜೀವನವೆಲ್ಲವನ್ನು ದೊಡ್ಡ ನಗರದಲ್ಲಿ ನೋಡಿ. ಪ್ರಭುಪಾದ ಹೇಳುವಂಥದ್ದು, what we have to do, be in the center of the city where all kinds of obnoxious things are going on. ಅಂದ್ರೆ ಈ ಜೂಜು ಮತ್ತೆ ಈ ಎಂತ ಹೇಳುವಂಥದ್ದು, ಕುಡಿಯುವಂಥದ್ದು ಎಲ್ಲ ಬೇಡದೆಲ್ಲ ಆಗುವ ಅಲ್ಲಿ ಸೆಂಟ್ರಲ್ಲಿ ಇದ್ದು ನಾವು ಪ್ರೀಚ್ ಮಾಡ್ಬೇಕಂತ ಪ್ರಭುಪಾದ ಹೇಳುವಂಥದ್ದು. ದಟ್ ಇಸ್ ಕೃಷ್ಣ ಕಾನ್ಷಿಯಸ್ನೆಸ್. ಕಲಿಯುಗಕ್ಕೆ ಅದು ಮಾಡಬೇಕು. ಕಾಡಿಗೆ ಹೋಗುದಲ್ಲ, ಸಿಟಿಯಲ್ಲಿ ನಡುವಲ್ಲಿ ಇದ್ದು ಪ್ರೀಚ್ ಮಾಡಬೇಕು. ಎಸ್. ಮತ್ತೆ ನೋಡಿ, ಈ ಸೆಂಟೆನ್ಸ್ ತುಂಬಾ ಮುಖ್ಯ. ಇದೆಲ್ಲ ನಮ್ಗೆ ಎಲ್ಲರಿಗೂ ಇದು ಸೆಂಟೆನ್ಸ್ ನೋಡಿ. ಒಬ್ಬನು ಯಾವಾಗಲೂ ತನ್ನ ಕುಟುಂಬ ಜೀವನದ ಹೊಣೆಗಾರಿಕೆಯಲ್ಲಿ ನಿರತನಾಗಬಾರದು. ನನಗೆ ಉಂಟು ಮಾರನೆ ಎಂತ ಪ್ರಭುಜಿ, ನನಗೆ ಎಷ್ಟು ಜವಾಬ್ದಾರಿ ಉಂಟು. ಯಾವಾಗ ಮುಗಿಲಿಕ್ಕೆ ಈ ಜವಾಬ್ದಾರಿ? ಯಾವಾಗ ಈ ಜವಾಬ್ದಾರಿ ಮುಗಿಲಿಕ್ಕೆ ಇಲ್ಲ ಅಂತೆ ನೋಡಿ. ಇದಕ್ಕೆ ಒಂದು ಒಳ್ಳೆ ಒಂದು ಇದನ್ನು ಹೇಳ್ತೇನೆ. ಇದನ್ನು ಹೇಳಿ ಮತ್ತೆ ನಾನು ನಿಲ್ಲಿಸ್ತೇನೆ. ಜವಾಬ್ದಾರಿ, ಒಂದು ನಿಮಿಷ. ಓಕೆ, ಪ್ರಹ್ಲಾದ ಮಹಾರಾಜ್ ಹೇಳುವಂಥದ್ದು, 100 ವರ್ಷ ಕಲಿಯುಗಕ್ಕೆ 100 ವರ್ಷ. ಇದರಲ್ಲಿ 100 ವರ್ಷದಲ್ಲಿ 50 ವರ್ಷ ಮಲಗಿ ಹೋಗುತ್ತಂತೆ, ನಿದ್ದೆ ಮಾಡಿ. 50 ವರ್ಷ 100 ವರ್ಷದಲ್ಲಿ. ಮತ್ತೆ 20 ವರ್ಷ ಈ ಮಗುವಾಗಿ ಮತ್ತೆ ಆಡಿ ಎಲ್ಲ ಹೋಯ್ತಂತೆ 20 ವರ್ಷ. ಮತ್ತೆ 20 ವರ್ಷ ಪ್ರಾಯದಲ್ಲಿ ಹೋಯ್ತು, ಓಲ್ಡ್ ಏಜ್. ಮತ್ತೆ 10 ವರ್ಷ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅಲ್ಲಿ ಹೋಯ್ತು. ಈಗ 100 ವರ್ಷದಲ್ಲಿ ನಮ್ಗೆ ಎಂತ ಉಂಟು? 50 ವರ್ಷ ಮಲಗಿ, 20 ವರ್ಷ ಆಡಿ ಅದೆಲ್ಲ ಅದರಲ್ಲಿ ಹೋಯ್ತು. 20 ವರ್ಷ ಪ್ರಾಯದಲ್ಲಿ ಹೋಯ್ತು, ಓಲ್ಡ್ ಏಜ್. ಓಲ್ಡ್ ಏಜ್ ಬರುವಾಗ ನಮ್ಗೆ ಎಂತ ಮಾಡ್ಲಿಕ್ಕೆ ತುಂಬಾ ರೋಗ ಎಲ್ಲ ಇರ್ತದೆ. ಮತ್ತೆ 10 ವರ್ಷ ಈ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅಲ್ಲಿ. ಹಾಗಾಗಿ ಇದನ್ನ ಮಾಡಬಾರ್ದು. ಎಸ್, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬೋದು. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಕಲ್ಪತರ ವಿಶ್ವಕೃಪಾ ಸಿಂಧುಭ್ಯೋ ಭಕ್ತನ ಭಾವನೆಯಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಹರೇ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಓಕೆ, ಎಸ್ ದಿವ್ಯಾ ಹೇಳಿ. ದಿವ್ಯಾ. ಹರೇ ಕೃಷ್ಣ ಪ್ರಭು, ನಿನ್ನೆ ನೀವು ಇದು ಪಾರಾಯಣ ಅಂದ್ರೆ ನಾವು ಏನೋ ಓದ್ ತಗೊಳ್ಳೋದ್ ಬಗ್ಗೆ ಹೇಳಿದ್ರಲ್ಲ, ಏಕಾದಶಿ ಫಸ್ಟ್ ನಾವು ಏನಾದ್ರು ತಗೋಬೇಕು ಅಂತ ಹೇಳಿದ್ರಲ್ಲ ಪ್ರಭು. ಸೊ ಇದು ಕ್ವೆಶನ್ ಏನಂದ್ರೆ, ಲೈಕ್ ನಾವು ಇವತ್ತು ಸಂಕಲ್ಪ, ಕರೆಕ್ಟ್ ಸಂಕಲ್ಪ ಅಂತ ಹೇಳಿದ್ರಲ್ವಾ ಮಾಡ್ಬೇಕು ಅಂತ ಏಕಾದಶಿ ಮುಂಚೆ. ಈ ಸಂಕಲ್ಪ ನಾವು ಯಾರಾದ್ರೂ ಲೈಕ್ ಯಾರಾದ್ರೂ ನಾನ್ ಡಿವೋಟಿ ಇದ್ದಾರೆ, ಅವ್ರ ಡಿವೋಷನ್ ಬರ್ಬೇಕು ಅಂತ ನಾವು ಅದನ್ನ ಮಾಡ್ಬೋದಾ ಪ್ರಭು? ಆ ತರ. ಓಕೆ, ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು.